ದೈವವೊಂದರ ಮೂಲ ಹುಡುಕೋದಕ್ಕೆ ಮುಂದಾಗಿದ್ದಾರೆ. ಜಾನಪದ ಸಾಹಿತ್ಯದಲ್ಲಿ ಉಲ್ಲೇಖವಾದ ಕ್ಷೇತ್ರವೊಂದರ ಮರು ನಿರ್ಮಾಣಕ್ಕೆ ಪಣ ತೊಟ್ಟಿದ್ದಾರೆ. ಕರಾವಳಿ ಜಿಲ್ಲೆಗಳಲ್ಲಿ ಕುತೂಹಲ ಕೆರಳಿಸಿರುವ ಆ ಘಟನೆಯ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕರಾವಳಿ ಒಂದು ಕೌತುಕದ ಕಣಜ. ತನ್ನ ದೈವಾರಾಧನಾ ಸಂಸ್ಕೃತಿಯಿಂದ ಎಲ್ಲರನ್ನೂ ಸೆಳೆದುಕೊಳ್ಳುತ್ತದೆ. ಇಲ್ಲಿ ನಾವು ಕಾಣುತ್ತಿರುವ ನೇಮೋತ್ಸವ ಕಲ್ಕೂಡ ಕಲ್ಲುರ್ಟಿ ದೈವಗಳದ್ದು. ತುಳುನಾಡಿನ ಪ್ರಖ್ಯಾತ ದೈವಗಳ ಪೈಕಿ ಈ ಕಲ್ಕೂಡ ಕಲ್ಲುರ್ಟಿ ಎಂಬ ಅಣ್ಣ ತಂಗಿ ದೈವಗಳು ಕೂಡ ಸೇರಿವೆ. 14ನೇ ಶತಮಾನದಲ್ಲಿ ಭೂಮಿಯ ಮೇಲೆ ಬದುಕಿದ್ದ ಬೀರು ಕಲ್ಕೂಡ ಎಂಬ ಶಿಲ್ಪಿ ಮುಂದೆ ದೈವವಾಗಿ ಮೆರೆಯುತ್ತಾನೆ. ಈ ದೈವದ ಕಥೆಗೆ ಸಂಬಂಧಿಸಿದ ಮಹತ್ವದ ಕ್ಷೇತ್ರವೊಂದರ ಜೀರ್ಣೋದ್ಧಾರಕ್ಕೆ ಗ್ರಾಮಸ್ಥರು ಮುಂದಾಗಿದ್ದಾರೆ. ಆ ಕ್ಷೇತ್ರ ಮತ್ತೆ ಯಾವುದೂ ಅಲ್ಲ, ಕಾರ್ಕಳದ ಅತ್ತೂರು ಗ್ರಾಮದ ಪರ್ಪಲೆ ಬೆಟ್ಟ. ಹೌದು, ಈ ಬೆಟ್ಟದಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ದಿಗ್ವಿಜಯ ವಾಹಿನಿ ವಿಸ್ತೃತವಾಗಿ ವರದಿ ಮಾಡಿತ್ತು. ಗುಡ್ಡದ ಮೇಲೆ ನಡೆದಿರುವ ಅರಣ್ಯ ನಾಶ, ಸರ್ಕಾರಿ ಜಾಗ ಒತ್ತುವರಿ ಬಗ್ಗೆ ದಿಗ್ವಿಜಯ ಪಿನ್ ಟು ಪಿನ್ ಮಾಹಿತಿ ನೀಡಿತ್ತು. ಆ ಬಳಿಕ ಎಚ್ಚೆತ್ತ ಅಧಿಕಾರಿಗಳು ಈ ಬೆಟ್ಟದ ಮೇಲೆ ಅಕ್ರಮ ಮಾಡಿದವರ ಮೇಲೆ ಕ್ರಿಮಿನಲ್ ಕೇಸು ದಾಖಲಿಸಿತ್ತು. ಇದೀಗ ಈ ಪರಿಸರ ಉಳಿವಿಗಾಗಿ ಹಾಗೂ ಶಕ್ತಿ ಸಾನ್ನಿಧ್ಯಗಳ ಜೀರ್ಣೋದ್ಧಾರಕ್ಕೆ ಮುಂದಾಗಿದ್ದಾರೆ. ಅತಿ ಎತ್ತರದ ಪ್ರದೇಶ ಪರ್ಪಲೆ ಗಿರಿ. ಇಲ್ಲಿ ಹಿಂದಿನ ಅನೇಕ ಜನಪದ ಸಾಹಿತ್ಯ ಹಾಗೂ ಮೌಖಿಕ ಸಾಹಿತ್ಯಗಳಲ್ಲಿ ಈ ಪರ್ವತದ ಉಲ್ಲೇಖ ಇದೆ. ಇಲ್ಲಿ ಆಸ್ತಿಕ ಬಂಧುಗಳ ನಂಬಿಕೆ ಅಂದರೆ ಇಲ್ಲಿ ಅನೇಕ ದೈವಿಕ ಶಕ್ತಿಗಳು ಇಲ್ಲಿ ನೆಲೆ ಆಗಿವೆ. ಆ ದೈವಿಕ ಶಕ್ತಿಯ ಕೇಂದ್ರಗಳು ಇವು ಅನ್ನುವಂಥದ್ದು ತಲತಲಾಂತರಗಳಿಂದ ಹಿರಿಯರ ಆಸ್ತಿಕರ ನಂಬಿಕೆ. ಈ ಕಾರಣಕ್ಕೋಸ್ಕರ ಅಲ್ಲಿ ಅದೊಂದು ಶ್ರದ್ಧಾ ಕೇಂದ್ರದ ಥರ ಅನೇಕ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಈ ಪರ್ಪಲೆ ಗುಡ್ಡದ ಪಕ್ಕದಲ್ಲೇ ಭೈರವರಸನ ಅರಮನೆ ಇದೆ. ಇದೇ ವಂಶದ ವೀರ ಚಾಮುಂಡರಾಯ ಎಂಬ ಅರಸನ ಕಾಲದಲ್ಲಿ ಕಾರ್ಕಳದಲ್ಲಿ ಬಾಹುಬಲಿಯ ಭವ್ಯ ಪ್ರತಿಮೆ ನಿರ್ಮಾಣವಾಯಿತು. ಈ ಪ್ರತಿಮೆಯನ್ನ ಕೆತ್ತಿದವನು ಬೀರು ಕಲ್ಕೂಡ. ನಿಜಕ್ಕೂ ಈ ಗುಡ್ಡದ ಮೇಲೆ ಇರುವ ದೈವಗಳು ಯಾರು ಎಂಬ ಬಗ್ಗೆ ತಿಳಿಯಲು ಇದೇ ತಿಂಗಳ 26ನೇ ತಾರೀಕಿನಂದು ಅಷ್ಟಮಂಗಳ ಪ್ರಶ್ನೆ ಆಯೋಜಿಸಲಾಗಿದೆ. ಕಾರ್ಕಳ ಅಂತ ಹೇಳಿದರೆ ಗೊಮ್ಮಟೇಶ್ವರನ ಯಾರು ನಿರ್ಮಿಸಲ್ಪಟ್ಟದಂತ ಹೇಳಿದರೆ ವೀರಕಲ್ಕೂಡ. ವೀರಕಲ್ಕೂಡನ ಬಗ್ಗೆ ಪರ್ಪಲೆಗೂ ಒಂದು ಅವಿನಾಭಾವ ಸಂಬಂಧ ಇದೆ ಅಂಥೇಳಿ ನಮ್ಮೆಲ್ಲರ ನಂಬಿಕೆ. ಹಾಗಾಗಿ ನಾಳ್ದು ನಡೆಯುವಂತಹ 26ನೇ ತಾರೀಕು ನಡೆಯುವಂತಹ ಈ ಅಷ್ಟಮಂಗಲ ಪ್ರಶ್ನಾಚಿಂತನೆಯಲ್ಲಿ ಒಂದು ಇಡೀ ಕಾರ್ಕಳದ ಎಲ್ಲ ಕ್ಷೇತ್ರದವರಿಗೆ ಈ ಇಡೀ ಜಿಲ್ಲೆಯಲ್ಲಿ ಹಾಗೆ ಇಡೀ ರಾಜ್ಯದಲ್ಲಿ ಕೂಡ ಒಂದು ಕುತೂಹಲ ಮೂಡಿದಂಥ ಅಷ್ಟಮಂಗಲ ಪ್ರಶ್ನಾ ಚಿಂತನಾ ಕಾರ್ಯಕ್ರಮ ಆಗಿದೆ. ಪರ್ಪಲೆ ಗುಡ್ಡದ ಮೇಲಿನ ದೈವಗಳ ಆರಾಧನೆ ಬಗ್ಗೆ ಹಿರಿಯರು ನೆನಪಿಸಿಕೊಳ್ಳುತ್ತಾರೆ. ಗತಿಸಿ ಹೋದ ಆರಾಧನೆಯನ್ನ ಮತ್ತೆ ಆರಂಭಿಸಲು ಇಡಲಾದ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಏನೆಲ್ಲ ರಹಸ್ಯಗಳು ಬಯಲಾಗಲಿವೆ ಎನ್ನುವುದನ್ನು ಕಾದು ನೋಡಬೇಕಿದೆ. ಶ್ರೀಕಾಂತ್ ಶೆಟ್ಟಿ, ದಿಗ್ವಿಜಯ ನ್ಯೂಸ್, ಉಡುಪಿ.